ಇವತ್ತು ನಾನೊಂದು ವಿಶೇಷ ಜಾಗದಲ್ಲಿದ್ದೀನಿ. ಅದು ಕೂಡ ದೇವರ ಮಕ್ಕಳಿರುವಂತಹ ಜಾಗ. ಹೌದು, ಅದು ಬೆಳ್ತಂಗಡಿಯ ಲಾಯ್ಲ ಸಮೀಪ ಇರುವಂತಹ ದಯಾ ಸ್ಪೆಷಲ್ ಸ್ಕೂಲ್. ಇಲ್ಲಿ ಯಾಕೆ ಬಂದಂತ ಹೇಳಿದ್ರೆ, ಒಂದು ಮುಖ್ಯವಾಗಿ ಇತ್ತೀಚೆಗೆ ಕೊಟ್ಟಂತಹ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಈ ಒಂದು ದಯಾ ವಿಶೇಷ ಸ್ಕೂಲ್ ಕೂಡ ಆಯ್ಕೆಯಾಗಿದೆ. ಒಂದು ಸ್ಪೆಷಲ್ ವರದಿಯನ್ನು ಮಾಡೋಣ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ಬಂದಾಗ ನಿಜ ಕೂಡ ಒಂದು ವಿಶೇಷವಾದ ಭಾವನೆ ಮೂಡುತ್ತೆ. ಯಾಕಂತ ಹೇಳಿದ್ರೆ, ಇಲ್ಲಿರುವಂತಹ ಪ್ರತಿಯೊಂದು ಮಕ್ಕಳು ಕೂಡ ನಿಷ್ಕಲ್ಮಶ ಮನಸ್ಸಿರುವಂತಹ ಮಕ್ಕಳು. ಇವರಿಗೆ ಯಾವುದೇ ಮೋಸ, ವಂಚನೆ, ಕೋಪ ಯಾವುದೂ ಇಲ್ಲ. ಇವರೊಂಥರ ದೇವರ ಗಿಫ್ಟ್ ಅಂತ ಹೇಳ್ತಾರೆ. ಅಂತಹ ಮಕ್ಕಳನ್ನ ನೋಡೋಕ್ಕೋಸ್ಕರ ನಾವಿವತ್ತು ಇಲ್ಲಿ ಬಂದಿದ್ದೀವಿ. ಇಲ್ಲಿರುವಂತಹ ಮಕ್ಕಳು ಯಾವ ರೀತಿ ಆಕ್ಟಿವಿಟಿ ಮಾಡ್ತಾರೆ, ಇಲ್ಲಿರುವ ಮಕ್ಕಳಿಗೆ ಯಾವ ರೀತಿಯಾಗಿ ವಿಶೇಷ ತರಬೇತಿಯನ್ನು ಕೊಡ್ತಾರೆ, ಎಲ್ಲವನ್ನು ನೋಡೋಣ ಬನ್ನಿ. ಇಲ್ಲಿ ಪುಟ್ಟ ಪುಟ್ಟ ಮುಗ್ಧ ಮಕ್ಕಳಿದ್ದಾರೆ. ಇಲ್ಲಿ ಅವರಿಗೆ ವಿಶೇಷವಾದ ತರಬೇತಿನ ಕೊಡಲಾಗ್ತಾ ಇದೆ. ಅದು ಕಲರ್ ಐಡೆಂಟಿಫಿಕೇಶನ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ವಸ್ತುವನ್ನು ಗುರುತಿಸುವಂತಹ ಒಂದು ಟ್ರೈನಿಂಗ್ ಇರ್ಬೋದು, ಎಲ್ಲವನ್ನು ಕೊಡಲಾಗ್ತಾ ಇದೆ. ನೀವು ನೋಡ್ಬೋದು, ಆ ಪುಟ್ಟ ಮಕ್ಕಳು ಸಾಲಾಗಿ ಶಿಸ್ತಿನಿಂದ ಕುತ್ಕೊಂಡು ಆ ಒಂದು ಟ್ರೈನಿಂಗ್ ಅನ್ನು ನೋಡ್ತಾ ಇದ್ದಾರೆ. ಸೊ ಎಲ್ಲ ಆಟದ ವಸ್ತು ಆಗಿರ್ಬೋದು, ಅಥವಾ ಕಲರ್ ಬೋರ್ಡ್ ಆಗಿರ್ಬೋದು, ಆ ಬೋರ್ಡ್ ಅಲ್ಲಿ ನೋಡ್ಬೋದು ಆ ಅಕ್ಷರಮಾಲೆಯನ್ನು ಕೂಡ ಕೊಡಲಾಗ್ತಾ ಇದೆ. ಸೊ ಪ್ರತಿಯೊಬ್ಬ ಸಾಮಾನ್ಯ ಮಕ್ಕಳಿಗೆ ಯಾವ ರೀತಿಯಾಗಿ ಒಂದು ಎಜುಕೇಶನ್ ಕೊಡಲಾಗ್ತದೆ, ಅದೇ ರೀತಿಯಾಗಿ ಇಲ್ಲೂ ಕೂಡ ಈ ಒಂದು ಮಕ್ಕಳಿಗೆ ಕೂಡ ಅಂತ ಹೇಳಿದ್ರೆ ಅವರ ಮುಂದಿನ ಜೀವನದಲ್ಲಿ ಸ್ವಾವಲಂಬಿಯಾಗಿ ಬದುಕೋಕೆ ಬೇಕಾದ ಎಲ್ಲ ತರಬೇತಿಯನ್ನ ಇಲ್ಲಿ ಕೊಡಲಾಗ್ತಾ ಇದೆ. ಇದೀಗ ನಮ್ ಜೊತೆ ಈ ಪುಟ್ಟ ಮಕ್ಕಳಿಗೆ ತರಬೇತಿ ಕೊಡುವಂತಹ ಸ್ಟಾಫ್ ದಿವ್ಯಾ ಇದರ ಜೊತೆ ಮಾತಾಡೋಣ. ಮೇಡಮ್, ಈ ಪುಟ್ಟ ಮಕ್ಕಳ ಅಂತ ವಿಶೇಷವಾದ ಮಕ್ಕಳು, ಅವರಿಗೆ ಟ್ರೈನಿಂಗ್ ಕೊಡೋದು ಅಷ್ಟು ಸುಲಭವಾದ ಮಾತಲ್ಲ. ಸೊ ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಆ ಮಕ್ಕಳಿಗೆ ನೀವು ಯಾವ ರೀತಿ ತರಬೇತಿಯನ್ನ ಕೊಡ್ತೀರಿ? ನಾನಿಲ್ಲೀಗ 3.5 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಇದೀಗ ಈ ತರಗತಿಯಲ್ಲಿ ನಾವು ಅವರದ್ದು IQ ಲೆವೆಲ್ ಮತ್ತೆ ಏಜ್ ಬೇಸ್ ಮೇಲೆ ಡಿವೈಡ್ ಮಾಡುವಂಥದ್ದು. ಈ ಕ್ಲಾಸಲ್ಲಿ 3 ರಿಂದ 6 ವರ್ಷ ಗ್ಯಾಪ್ ಅಲ್ಲಿರೋ ಮಕ್ಕಳು ಇರ್ತಾರೆ. ಇಲ್ಲಿ ಅವರಿಗೆ ಮೇಯ್ನ್ ಆಗಿ ಟಾಯ್ಲೆಟಿಂಗ್ ಇರ್ಬೋದು, ಮತ್ತೆ ಕಲರ್ ಐಡೆಂಟಿಫಿಕೇಶನ್, ಮತ್ತೆ ಪೇರೆಂಟ್ಸ್ ಅನ್ನು ಕೆಲವರಿಗೆ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಸೊ ಅವರ ಫೋಟೋಸ್ ಅನ್ನೆಲ್ಲ ಇಟ್ಕೊಂಡು ನಾವು ಅವರಿಗೆ ಐಡೆಂಟಿಫೈ ಮಾಡಿಸೋದು. ಮತ್ತೆ ಅವರಿಗೆ ಗ್ರಿಪ್ ಎಲ್ಲ ಇರುವುದಿಲ್ಲ. ಸೊ ಅವರಿಗೆ ಗ್ರಿಪ್ ಹೋಲ್ಡ್ ಮಾಡಲಿಕ್ಕೆ ಪೆನ್ಸಿಲ್ ಅಲ್ಲೆಲ್ಲ ಮಾಡಿಫಿಕೇಶನ್ ಮಾಡಿ ಸ್ಕ್ರಿಬ್ಲಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಪ್ರೀ ರೈಟಿಂಗ್ ಸ್ಕಿಲ್ಸ್ ಅನ್ನೆಲ್ಲ ಸ್ಟಾರ್ಟ್ ಮಾಡ್ತೇವೆ. ಮತ್ತೆ ರೀಡಿಂಗಿಗೆ ನಾವು ಇಲ್ಲಿ ಅಷ್ಟು ಫೋಕಸ್ ಮಾಡೋದಿಲ್ಲ. ಯಾಕಂದ್ರೆ ಇಲ್ಲಿ ಅವರಿಗೆ ಬೇರೆಯವರಿಂದ ಹೇಗೆ ಬೆರೆಬೇಕು ಅಂತ ಗೊತ್ತಿರೋದಿಲ್ಲ. ಮತ್ತೆ ಮೇಯ್ನ್ ಆಗಿ ಹೈಜೀನ್ ಅನ್ನು ಹೇಗೆ ಅವರಿಗೆ ನೋಡ್ಕೊಳ್ಬಹುದು ಗೊತ್ತಿಲ್ಲ. ಟಾಯ್ಲೆಟಿಂಗ್ ಅದನ್ನೆಲ್ಲ ನಾವು ಈ ಪ್ರೀ ಪ್ರೈಮರಿ ಸೆಕ್ಷನ್ ಅಲ್ಲಿ ನೋಡ್ತೇವೆ. ಓಕೆ, ಸೊ ಅದು ನಮ್ಗೆ ಎಷ್ಟು ಅಂದ್ರೆ ಕಷ್ಟ ಆಗುತ್ತಾ, ಅಥವಾ ಮಕ್ಕಳು ಯಾವ ತರ ಅದಕ್ಕೆ ಸಪೋರ್ಟ್ ಮಾಡ್ತಾರೆ? ಓಕೆ, ಇಲ್ಲಿಗ ಮಕ್ಕಳು ಬರುವಾಗ ಅವರಿಗೆ ಬೇರೆಯವರ ಜೊತೆ ಮಿಂಗಲ್ ಆಗಿ ಗೊತ್ತಿರುವುದಿಲ್ಲ. ಸೊ ಮೇಯ್ನ್ ಆಗಿ ಇಲ್ಲಿ ಬರುವಾಗ ಅವರ ಜೊತೆ ಬೇರೆ ಮಕ್ಕಳನ್ನು ಕೂತ್ಕೊಳಿಸಿ ನಾವು ಇದು ಮಾಡುವಾಗ ಅವರಿಗೆ ಆ ಮಕ್ಕಳ ತರನೇ ಒಂದು ಕ್ಯಾರೆಕ್ಟರ್ ಬಿಹೇವಿಯರ್ ಅಲ್ಲಿ ಇರುವಾಗ ಅವರಿಗೆ ಸ್ವಲ್ಪ ಹೊಂದಾಣಿಕೆ ಬರ್ತದೆ. ಮತ್ತೆ ಮೇಯ್ನ್ ಆಗಿ ನಾವು ಇಲ್ಲಿ ಬರುವಾಗಲೇ ಅವರಿಗೆ ಸಿಟ್ಟಿಂಗ್ ಬಿಹೇವ್ ಕಲಿಸುವಂಥದ್ದು. ಸಿಟ್ಟಿಂಗ್ ಬಿಹೇವಿಯರ್ ಇಲ್ಲದೆ ಮಕ್ಕಳಿಗೆ ಏನು ಅಚೀವ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಬಂದ ಕೂಡಲೇ ನಾವು ಸಿಟ್ಟಿಂಗ್ ಬಿಹೇವಿಯರ್ ಅನ್ನು ಕಲಿಸ್ತೇವೆ. ಅದ ನಂತರ ನಾವು ಅವರ ನೆಕ್ಸ್ಟ್ ಇದಕ್ಕೆ ಆಕ್ಟಿವಿಟಿಗೆ ಹೋಗುವಂತದ್ದು. ನಿಮ್ಗೆ ಎಷ್ಟು ಖುಷಿ ಇದೆ ಈ ಒಂದು ವೃತ್ತಿಯಲ್ಲಿ? ಸಾಧಾರಣ ಯಾರು ಈ ಒಂದು ಫೀಲ್ಡ್ಗೆ ಬರುವುದಿಲ್ಲ. ಸೊ ನಾವು ಇಂಥ ಮಕ್ಕಳು ಸ್ಟಾರ್ಟಿಂಗ್ ಅಲ್ಲಿ ನಮಗೂ ಗೊತ್ತಿರಲಿಲ್ಲ. ಬಟ್ ನಮ್ಮದೊಂದು ರಿಲೇಟಿವ್ ಹೇಳಿ, ಮತ್ತೆ ನಮ್ಮ ರಿಲೇಷನ್ ಅಲ್ಲಿ ಕೂಡ ಈ ತರ ಮಕ್ಕಳಿದ್ದಾರೆ. ಸೊ ಅವರಿಗೋಸ್ಕರ ಏನಾದ್ರು ಮಾಡಬೇಕು ಅಂತ ಹೇಳಿಕೊಂಡು ನಾವು ಈ ಕೋರ್ಸ್ ಅನ್ನು ಮಾಡಿರುವಂತದ್ದು.
ಪವನ್, ಒಂದು ಹಾಡು ಹೇಳ್ತೀಯ ನಮಗೋಸ್ಕರ? ಹೇಳು. ಕರುನಾಡು ಬಾ ಬೆಳಗ್ಗೆ ಚೆನ್ನಾಗಿ ಹಾಡ್ತೀಯ ಅಂತೆಲ್ಲ ಹಾಡು ನೋಡುವ. ಸ್ವಲ್ಪ ಸ್ವಲ್ಪ ಮಾಡ್ತೇನೆ. ಓಕೆ, ಹಾಡು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನಲು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನಲು. ಇರುಳು ಕತ್ತಲೆಯಾಗದಿ ಮನೆ ದೂರ ಕರಿಸಿ. ಇರುಳು ಕತ್ತಲೆಯಾಗದಿ ಮನೆ ದೂರ ಕರಿಸಿ ಕೈ ಹಿಡಿದು ನಡೆಸೆನ್ನಲು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನಲು. ಹೇಳಿ ನನ್ನಡಿ ಇಳಿಸು ಬಲು ದೂರ ನೋಟವನು, ಕೇಳದೊರೆಯ ಸಾಕು ನನಗೊಂದು ಹೆಜ್ಜೆ. ಹೇಳಿ ನನ್ನಡಿ ಇಳಿಸು ಬಲು ದೂರ ನೋಟವನು, ಕೇಳದೊರೆಯ ಸಾಕು ನನಗೊಂದು ಹೆಜ್ಜೆ. ಇನ್ನು ಈ ದಯಾ ಸ್ಪೆಷಲ್ ಸ್ಕೂಲಲ್ಲಿ ಇದೊಂದು ಕೊಠಡಿಗೆ ಬಂದಾಗ ನಿಜಕ್ಕೂ ನನಗೆ ಶಾಕ್ ಆಯ್ತು. ಯಾಕಂತ ಹೇಳಿದ್ರೆ ಇದೇ ಮಕ್ಕಳಿಂದ ಆರ್ಟ್ ಕ್ರಾಫ್ಟ್ ಅನ್ನು ಮಾಡಲಾಗ್ತಾ ಇದೆ. ನೋಡ್ಬೋದು, ಸಾಲಾಗಿ ಗೂಡು ದೀಪವನ್ನ ಅವ್ರು ಎಷ್ಟು ಚೆನ್ನಾಗಿ ಅದನ್ನ ಮಾಡಿದ್ರೆ ಅಂತ ಹೇಳಿದ್ರೆ ಅಷ್ಟೊಂದು ಅದ್ಭುತವಾಗಿದೆ. ನಿಜ ಕೂಡ ಯಾವುದೊಬ್ಬ ಕಲಾಕಾರರಾಗಿರ್ಬೋದು, ಯಾರೋ ಎಕ್ಸ್ಪೀರಿಯನ್ಸ್ ಪರ್ಸನ್ ಮಾಡಿರೋ ತರ ಈ ಗೂಡು ದೀಪ ಇಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಮಕ್ಕಳು ನೋಡ್ಬೋದು, ಇಲ್ಲಿ ಕೈ ಬುಟ್ಟಿ ಅಂತ ಹೇಳಿದ್ರೆ ವೈರ್ಡ್ ಕೈ ಬುಟ್ಟಿ ಇಲ್ಲಿ ಹೆಣಿತಾ ಇದ್ದಾರೆ. ಅಷ್ಟೊಂದು ಅಂತ ಹೇಳಿದ್ರೆ ಈ ಮಕ್ಕಳಲ್ಲಿ ಯಾವ ರೀತಿಯಾಗಿ ಅದು ಪ್ರತಿಭೆಗಳು ಇದೆಯೋ ಅದನ್ನೆಲ್ಲವನ್ನ ಈ ಒಂದು ಸ್ಪೆಷಲ್ ಸ್ಕೂಲಲ್ಲಿ ಇಲ್ಲಿನ ಟ್ರೈನರ್ಸ್ ಅದನ್ನ ಹೊರತೆಗೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಎಲ್ಲರೂ ಕೂಡ ಇಲ್ಲಿ ಹೂವಾಗಿರ್ಬೋದು, ಕಲರ್ಫುಲ್ ಹೂವಾಗಿರ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಇದನ್ನ ನಾವು ಫ್ಯಾನ್ಸಿ ಸ್ಟೋರ್ ಅಲ್ಲಿ ಅಥವಾ ಕೆಲವೊಂದು ನಾವು ಆರ್ಟ್ ಕ್ರಾಫ್ಟ್ ಮೇಳದಲ್ಲಿ ನೋಡ್ತೀವಿ. ಇದು ಮಕ್ಕಳು ನಿಜಕ್ಕೂ ನೋಡಿದಾಗ ಇದು ನಿಜಕ್ಕೂ ರಿಯಲ್ ಹೂ ತರ ಕಾಣಿಸ್ತಾ ಇದೆ. ಅಷ್ಟೊಂದು ಅದ್ಭುತವಾಗಿ ಒಂದು ಹೂವನ್ನ ಮಾಡಿದ್ದಾರೆ. ಇನ್ನು ಈ ಒಂದು ರ್ಯಾಕ್ ಅಲ್ಲಿ ಸಾಲಾಗಿ ಇವರು ಮಾಡಿರುವಂತಹ ಆ ಒಂದು ಕಲಾಕೃತಿ ಏನಿದೆ, ಆ ಕ್ರಿಸ್ಮಸ್ ಟ್ರೀ ಆಗಿರ್ಬೋದು, ಹೂವಿನ ಪಾಟ್ ಆಗಿರ್ಬೋದು, ಎಲ್ಲವನ್ನು ಕೂಡ ಇಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಅದೆಲ್ಲವನ್ನು ಇಲ್ಲಿ ಜೋಡಿಸಲಾಗ್ತಾ ಇದೆ. ಸೊ ಇಲ್ಲಿ ಕ್ಯಾಂಡಲ್ಸ್ ಕೂಡ ಮಾಡಲಾಗ್ತಾ ಇದೆಯಂತೆ. ಸೊ ಇಲ್ಲಿ ಕೆಲವು ಮಕ್ಕಳು ಕ್ಯಾಂಡಲ್ ಮಾಡ್ತಾ ಇದ್ದಾರೆ. ನೋಡ್ಬೋದು, ಈ ಮಕ್ಕಳು ಆ ಕ್ಯಾಂಡಲ್ ಮೆಜರ್ಮೆಂಟ್ ನ ಒಂದು ಬಾಕ್ಸ್ ಒಳಗೆ ಕ್ಯಾಂಡಲ್ ನ ಹಾಕೊಂಡು ಆ ಕ್ಯಾಂಡಲ್ಸ್ ಮಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಮುಂದಿನ ಜೀವನಕ್ಕೆ ಅವರು ಒಂದು ಸ್ವಾವಲಂಬಿ ಬದುಕನ್ನು ಮಾಡ್ಬೇಕಂತ ಹೇಳಿದ್ರೆ ಯಾವ ರೀತಿಯಾಗಿ ಎಲ್ಲ ಕೆಲಸ ಕಾರ್ಯ ಮಾಡ್ಬೇಕಂತ ಹೇಳಿದ್ರೆ ಅಂತಹ ಟ್ರೈನಿಂಗ್ ಅನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಕ್ಯಾಂಡಲ್ಸ್ ಆಗಿರ್ಬೋದು, ಗುಡುದೀಪ ಆಗಿರ್ಬೋದು, ಫ್ಲವರ್ ಪಾಟ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಅವರಿಗೆ ಒಂದು ಓನ್ ಶಾಪ್ ಅನ್ನು ಇಟ್ಕೊಂಡು ಆ ಒಂದು ಕೆಲಸ ಕಾರ್ಯ ಮಾಡುವಂತ ಎಲ್ಲಾ ಟ್ರೈನಿಂಗ್ ಅನ್ನು ಇಲ್ಲಿ ಕೊಡಲಾಗ್ತಾ ಇದೆ ಅನ್ನೋದಕ್ಕೆ ಇದೇ ಒಂದು ಮುಖ್ಯವಾದ ಸಾಕ್ಷಿ. ಸೊ ಇಲ್ಲಿ ನೋಡ್ಬೋದು, ಒಂದು ಟ್ರೈನಿಂಗ್ ಅನ್ನು ಹೇಗೆ ಕೊಡ್ಬೋದು ಅನ್ನೋದಕ್ಕೆ ಸ್ಟಾಫ್ ಕೂಡ ಅವ್ರ ಜೊತೆಯಾಗಿ ನಿಂತ್ಕೊಂಡು ಜೊತೆಯಾಗಿ ಕೂತ್ಕೊಂಡು ಆ ಕ್ಯಾಂಡಲ್ ಹೇಗೆ ಮಾಡಬಹುದು, ಆ ಕ್ಯಾಂಡಲ್ ಮಾಡುವಂತ ಆ ಬಾಕ್ಸ್ ಅನ್ನ ಹೇಗೆ ಓಪನ್ ಮಾಡಬಹುದು, ಅಲ್ಲಿ ಯಾವ ರೀತಿಯಾಗಿ ಕ್ಯಾಂಡಲ್ಸ್ ಕಟ್ ಮಾಡಬಹುದು, ಎಲ್ಲವನ್ನ ಅವ್ರ ಜೊತೆ ಕೂತ್ಕೊಂಡೆ ಅವ್ರಿಗೆ ಹೇಳಿಕೊಡ್ತಾ ಇದ್ದಾರೆ. ಹಾಗಾಗಿ ಈ ಮಕ್ಕಳಿಗೆ ಇದೇ ಒಂದು ಸುಲಭವಾದಂತಹ ಒಂದು ದಾರಿ ಕೂಡ ಹೌದು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕಲೆ ಆದ್ರೂ ಕೂಡ ಒಂದು ಗುರುಗಳು ಬೇಕೇ ಬೇಕು. ಸೊ ಅಂತಹ ಆ ಗುರುಗಳು, ಅದಕ್ಕೆ ತಕ್ಕಂತಹ ಗುರುಗಳು ಈ ಒಂದು ದಯಾ ಸ್ಕೂಲಲ್ಲಿ ಇದ್ದಾರೆ. ಸೊ ಆ ಮಕ್ಕಳ ಜೊತೆ ಮಕ್ಕಳಾಗಿ ಅವರ ಒಂದು ಆ ದೇವರ ಮಕ್ಕಳು ಅಂತ ಹೇಳಿದ್ರೆ ಅದು ಸ್ಪೆಷಲ್ ಮಕ್ಕಳು, ಅವರಿಗೆ ಹೇಳಿಕೊಡೋದು ಅಷ್ಟು ಸುಲಭ ಸಾಧ್ಯವಲ್ಲ. ಆದ್ರೆ ಅದಕ್ಕೆ ಬೇಕಾಗಿರೋದು ತಾಳ್ಮೆ. ಆ ತಾಳ್ಮೆನ ಒಟ್ಟುಗೂಡಿಸ್ಕೊಂಡಂತಹ ಸ್ಟಾಫ್ಗಳು ಅವರಿಗೆ ಈ ಕ್ಯಾಂಡಲ್ಸ್ ಮಾಡುವಂತ ಎಲ್ಲಾ ತರಬೇತಿಯನ್ನ ಕೊಡ್ತಾ ಇದ್ದಾರೆ.
ಒಂದು ಸ್ಪೆಷಲ್ ಮಕ್ಕಳಿಗೆ ಟ್ರೈನಿಂಗ್ ಕೊಡುವಂಥ, ಅದು ಕೂಡ ಈ ಆರ್ಟ್ ಕ್ರಾಫ್ಟ್ ಮಾಡುವಂಥ ಟ್ರೈನಿಂಗ್ ಕೊಡುವಂಥ ಸ್ಟಾಫ್ ಹೇಮಾವತಿ ಇದ್ದಾರೆ ಜೊತೆ ಮಾತಾಡೋಣ. ಮೇಡಮ್, ಇಲ್ಲಿ ಯಾವ ರೀತಿಯ ಸ್ಕಿಲ್ನ ಈ ಮಕ್ಕಳಿಗೆ ಹೇಳ್ಕೊಡಲಾಗುತ್ತೆ ಅಂತ? ನಾವಿಲ್ಲಿ ಹ್ಯಾಂಡ್ ಬ್ಯಾಗ್ ತಯಾರು ಮಾಡುವಂಥದ್ದು, ಕ್ಲೋತ್ ಬ್ಯಾಗ್ ತಯಾರು ಮಾಡುವಂಥದ್ದು, ಫ್ಲವರ್ಸ್ ಬೊಕ್ಕೆ ತಯಾರು ಮಾಡುವಂಥದ್ದು, ಮತ್ತು ವಾಸ್ಗಳನ್ನು ತಯಾರು ಮಾಡುವಂಥದ್ದು, ವಯರ್ ವಾಸ್ ತಯಾರು ಮಾಡುವಂಥದ್ದು, ಕ್ಯಾಂಡಲ್ ಮಾಡುವಂಥದ್ದು, ಸ್ಟಿಚಿಂಗ್ ಕಲಿಸುವಂಥದ್ದು, ಬ್ರೇಸ್ಲೆಟ್ ಮತ್ತು ನೆಕ್ ಚೈನ್ ಅದನ್ನೆಲ್ಲ ಕಲಿಸಿಕೊಡ್ತಿದ್ದೇವೆ. ಈ ತರ ಹೇಳ್ಕೊಡುವಂತ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಮುಂದಿನ ಅವರ ಭವಿಷ್ಯದಲ್ಲಿ ಅವರು ಅದನ್ನೇ ಒಂದು ಅವರ ಬದುಕಿಗೆ ದಾರಿ ಆಗುತ್ತೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಖುಷಿ ಇದೆ? ಇದನ್ನು ಈ ಮಕ್ಕಳಿಗೆ ತುಂಬ ಅವರು ಮುಂದೆ ಎಲ್ಲಾದರೂ ಸ್ವಂತವಾಗಿ ಬದುಕಬೇಕು, ಪೇರೆಂಟ್ಸ್ಗೆ ಹೊರೆಯಾಗಿರಬಾರ್ದು. ಅಂದರೆ ಯಾಕಂದರೆ ಪೇರೆಂಟ್ಸ್ಗೆ ತುಂಬ ಆ ಮಕ್ಕಳ ಬಗ್ಗೆ ಬರ್ಡನ್ ಇರ್ತದೆ, ಮನೆಯಲ್ಲಿ ಟೆನ್ಷನ್ ಇರ್ತದೆ. ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗಿ ಆ ಮಗು ತನ್ನ ಕಾಲಲ್ಲಿ ನಿಲ್ಲಬೇಕು ಯಾವತ್ತಾದರೂ ಒಂದು ದಿನ. ಪೇರೆಂಟ್ಸ್ ಇಲ್ಲ ಅಂತಾದಾಗ ಅವರು ಬದುಕಬೇಕು, ಜೀವನದಲ್ಲಿ ಒಳ್ಳೆ ಖುಷಿ ಪಡಬೇಕು ಅಂತ ನಾವು ಆ ಒಂದು ಸ್ಕಿಲ್ ಟ್ರೈನಿಂಗನ್ನು ಇಲ್ಲಿ ಕೊಡ್ತಿದ್ದೇವೆ. ನೆಕ್ಸ್ಟ್ ನಮಗೆ ತುಂಬ ಖುಷಿ ಇದೆ ಇಲ್ಲಿ ಕೆಲಸ ಮಾಡೋದಂದರೆ, ಯಾಕಂದರೆ ಬೇರೆ ಪ್ರೈಮರಿ ಸ್ಕೂಲ್ಗಳಲ್ಲಿ ನಾವು ಕೆಲಸ ಮಾಡಿದರೆ ಮಕ್ಕಳು ದೊಡ್ಡವರಾಗ್ತಾನೆ ಮರಿತಾ ಹೋಗ್ತಾರೆ. ಅವರು ಎಜುಕೇಷನ್ಗೆ ಹೋಗಿ ಅವರೊಂದು ಲೈಫಲ್ಲಿ ಸೆಟ್ಲ್ ಆದ ನಂತರ ಗುರುಗಳು ಯಾರು ಅಂತ ಅವರಿಗೆ ಪರಿಚಯ ಈಗೀಗ ಕಡಿಮೆ ಆಗ್ತಾ ಬರ್ತುಂಟು. ಆದರೆ ಈ ಮಕ್ಕಳು ನಿಜವಾಗಿಯೂ ದೇವರ ಮಕ್ಕಳು ಅಂತ ಹೇಳಬೇಕು. ಅಂದರೆ ಇವರು ಯಾವತ್ತೂ ನಮ್ಮನ್ನು ಮರಿದಿಲ್ಲ. ಮನೆಯಲ್ಲಿ ನಮ್ಮನ್ನು ಎಷ್ಟು ಟ್ರೀಟ್ಮೆಂಟ್ ಮಾಡ್ತಾರೆ, ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂದರೆ ನಿಜವಾಗಿ ನೀವು ಊಟ ಮಾಡಿದ್ದೀರಾ ಟೀಚರ್, ಅಲ್ಲ ತಿಂಡಿ ತಿಂದಿದ್ದೀರಾ ಅಂತ ಕೇಳೋದಿಲ್ಲ. ಆದರೆ ಈ ಮಕ್ಕಳು ಬಂದ ತಕ್ಷಣ ಹಾಯ್ ಟೀಚರ್ ಇವತ್ತು ತಿಂಡಿ ಆಯ್ತಾ, ನೀವು ಹೇಗಿದ್ದೀರಿ ಅಂತ ಆ ಒಂಥರ ಅವರ ಅನುಕಂಪ ಉಂಟು. ನಮಗಿಂತ ಜಾಸ್ತಿ ಅವರಿಗೆ ಅನುಕಂಪ ನಮ್ಮ ಮೇಲೆ ಇದೆ. ಮತ್ತು ತುಂಬ ಖುಷಿ ಆಗ್ತದೆ, ಯಾಕಂದರೆ ನಮಗೆ ಏನೋ ಮನಸ್ಸಿಗೆ ತೃಪ್ತಿ ಇದೆ ಇಲ್ಲಿ. ನಮಗೆ ಹಣದ ವಿಷಯ ಅಲ್ಲ, ಆದರೆ ಇಲ್ಲಿ ಬಂದಾಗ ನಮ್ಮ ಏನು ಬೇಜಾರುಂಟ ಈ ಮಕ್ಕಳನ್ನು ನೋಡಿ ನಾವು ತುಂಬ ಮರೀತೇವೆ ಅದನ್ನೆಲ್ಲ. ನಮಗೆ ಯಾವುದು ಜೀವನದಲ್ಲಿ ಬೇಡ, ಇದು ತುಂಬ ಒಳ್ಳೆ ಕೆಲಸ ಅಂತ ನನಗೆ ಅನಿಸ್ತಾ ಉಂಟು. ನಾನು ಇಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಇನ್ನು ಇಲ್ಲಿಗ ಇವರು ತಯಾರು ಮಾಡಿರುವಂತ ಈ ಹೂಗುಚ್ಚ ಆಗಿರ್ಬೋದು, ಕ್ಯಾಂಡಲ್ಸ್ ಆಗಿರ್ಬೋದು, ಆ ಬುಟ್ಟಿ ಆಗಿರ್ಬೋದು, ಇದನ್ನ ನೀವು ನೆಕ್ಸ್ಟ್ ಏನ್ ಮಾಡ್ತಿಲ್ಲ, ಅದ್ರ ನೀವು ಎಕ್ಸಿಬಿಟ್ ಮಾಡ್ತೀರಾ ಅಥವಾ ಯಾರಾದ್ರೂ ಸೇಲ್ಸ್ ಇದಕ್ಕೆ ಬರ್ತಾರಾ, ಹೇಗೆ? ನಾವು ಎಕ್ಸಿಬಿಷನ್ಗೆ ಇಡ್ತೇವೆ, ಹೆಚ್ಚಾಗಿ ಚರ್ಚ್ಗಳಲ್ಲೆಲ್ಲ ಪ್ರೋಗ್ರಾಮ್ ಇರ್ತದೆ. ಮತ್ತು ಕೆಲವರು ವಿಸಿಟರ್ ಬರ್ತಾರೆ ಇಲ್ಲಿ ತುಂಬ ಜನ, ಆವಾಗ ಬಂದು ನೋಡಿ ತುಂಬ ಇಷ್ಟಪಟ್ಟು ತಗೊಳ್ತಾರೆ ಅವರು. ನೆಕ್ಸ್ಟ್ ಅಲ್ಲಲ್ಲಿ ನಾವು ಪ್ರೋಗ್ರಾಮ್ ಇದ್ದಾಗ ಇವುಗಳನ್ನೆಲ್ಲ ಎಕ್ಸಿಬಿಷನ್ ಮಾಡ್ತೇವೆ. ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಹಾಕಿ ಇದನ್ನು ಪ್ರಚಾರ ಮಾಡ್ತಿದ್ದೇವೆ.
ಮೇಲೆ ನಾಲಿಗೆ ಒಳಗೆ ಇಡು, ಒಳಗೆ ಒಳಗೆ ಇಡು, ಒಳಗೆ ಇಡು. ಒಳಗೆ ಇಡು, ಒಳಗೆ ಇಡು. ಮೇಲೆ ಎ ಎ ಎ ಐ ಓ ಓ ಓ ಓ ಔ ಔ ಔ ಔ ಔ ಆಹ 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 ಹ ಹ ಆ ಹ ಆ ಹ ಆ ಆ ಆ ಪ್ರಾಪ್ತಿ ಇದು ಆ ಆ ಹಾಲ ಅಲ್ಲ ಆ ಹ ಅಲ್ಲ ಆ ಆ ಇದಂತ ಆ ಆ ಹಾಲ ಆ ಆ ಆ ಆ ಹ ಆ ಕ ಕ ನಾಳೆಗೆ ನೋಡು ಒಳಗೆ ಕ ಕೈಯಲ್ಲಿ ಕೈಯಲ್ಲಿ ಕ ಮೇಲೆ ಇಡು ನಾಳೆಗೆ ಮೇಲೆ ಬ್ಯಾಕ್ ಒಳಗೆ ಒಳಗೆ ಇದು ಬೇಡ ಇದು ಬೇಡ ಇದು ಇದು ಟಚ್ ಮಾಡು ಖ ಇದು 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 ಮೇಲೆ ಟಚ್ ಮಾಡು ಇಲ್ಲಿ ಇದು ಇಲ್ಲಿ ಖ ಖ ಖ ಖ ಇದುಂಟಲ್ವಾ ಇದು ಮೇಲೆ ಟಚ್ ಮಾಡು ಖ ಖ ಖ ಖ ಖ ಖ ಖ ಈ ದಯಾ ವಿಶೇಷ ಸ್ಕೂಲ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಇಲ್ಲಿರುವಂತಹ ಡೈರೆಕ್ಟ್ ವಿನೋದ್ ಅವರು. ಸರ್ ನಮಸ್ತೆ. ನಾವು ಇಲ್ಲಿ ಬಂದಾಗ ತುಂಬಾನೇ ಖುಷಿ ಆಯ್ತು. ಇಲ್ಲಿ ಎನ್ವೈರನ್ಮೆಂಟ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಆ ಮಕ್ಕಳ ಟ್ಯಾಲೆಂಟ್ ಆಗಿರ್ಬೋದು, ಎಲ್ಲವೂ ತುಂಬಾ ಖುಷಿ ಆಯ್ತು. ಈ ಸ್ಕೂಲ್ ಆರಂಭ ಆಗಿ ಎಷ್ಟು ವರ್ಷ ಆಯ್ತು? ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ? ಈ ಸ್ಕೂಲ್ ಆರಂಭವಾಗಿ ಇದು ಎಂಟನೇ ವರ್ಷ ನಾವು ನಡೆಸ್ತಾ ಇದ್ದೇವೆ. ಇಲ್ಲಿ ಸುಮಾರು 150ಕ್ಕಿಂತ ಜಾಸ್ತಿ ಮಕ್ಕಳು ಎನ್ರೋಲ್ ಆಗಿದ್ದಾರೆ. ಇಲ್ಲಿ ಮಕ್ಕಳು ಬೇರೆ ಬೇರೆ ರೀತಿಯ ನ್ಯೂನತೆ ಉಳ್ಳ ಮಕ್ಕಳಿದ್ದಾರೆ. ಇಲ್ಲಿ ನಾವು ನಡೆಸುವಂಥದ್ದು ಫಿಸಿಯೋಥೆರಪಿ, ದೈಹಿಕವಾಗಿ ಅವರಿಗೆ ಎಕ್ಸಸೈಸ್ ಮಾಡಲಿಕ್ಕೆಲ್ಲ. ಅದೇ ರೀತಿ ವಾಕ್ ಮತ್ತು ಶ್ರವಣ ದೋಷವುಳ್ಳ ಮಕ್ಕಳಿದ್ದಾರೆ, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಹೇಳ್ತೇವೆ, ಅದು ವ್ಯವಸ್ಥೆ ನಮ್ಮಲ್ಲಿ ಇದೆ. ಅದರ ಒಟ್ಟಿಗೆ ಸ್ಕಿಲ್ ಟ್ರೈನಿಂಗ್ ಸಹ ನಮ್ಮಲ್ಲಿ ಇದೆ. ಯಾಕಂದರೆ ಅವರಿಗೆ SSLC ಎಕ್ಸಾಮ್ ಬರೆಯುವ ಕೆಲಸ ನಾವು ಮಾಡ್ತಾ ಇದ್ದೇವೆ, ತರಬೇತಿ ಕೊಟ್ಟು. ಅದಾದ ನಂತರ ಅವರಿಗೆ ವಿವಿಧ ರೀತಿಯ ಸ್ಕಿಲ್ಗಳನ್ನು ಕಲಿಸುವಂಥದ್ದು, ಕೌಶಲ್ಯಗಳನ್ನು ಕಲಿಸುವಂಥದ್ದು ತರಬೇತಿ ಕೊಡ್ತಾ ಇದ್ದೇವೆ. ಅದು ಇರ್ಬೋದು
ಹೂಗಳನ್ನು ಮಾಡುವಂಥ ಹೂಗುಚ್ಛವನ್ನು ಮಾಡುವಂಥದ್ದು, ಬ್ಯಾಗ್ಗಳನ್ನು ಮಾಡುವಂಥದ್ದು, ಕ್ಯಾಂಡಲ್ಸ್ಗಳನ್ನು ತಯಾರಿ ಮಾಡುವಂಥದ್ದು, ಅದೇ ರೀತಿ ವಿವಿಧ ದೀಪಾವಳಿ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಈ ಗೂಡು ದೀಪಗಳನ್ನು ಮಾಡುವಂಥದ್ದು, ಕ್ರಿಸ್ಮಸ್ ಸ್ಟಾರ್ಗಳನ್ನು ಮಾಡುವಂಥದ್ದು, ಈ ಥರ ಬೇರೆ ಬೇರೆ ರೀತಿಯಲ್ಲಿ ನಾವು ಅವರಿಗೆ ಕೌಶಲ್ಯವನ್ನು ಕಲಿಸ್ತಾ ಇದ್ದೇವೆ. ಅದರೊಟ್ಟಿಗೆ ಇದೇನೇನು ಹೇಳ್ತೇವೆ ಜ್ಯುವೆಲ್ಲರಿ ಮಾಡುವಂಥದ್ದು ಅದು ಸಹ ಕಲಿಸ್ತಾ ಇದ್ದೇವೆ. ಯಾವ ಮಕ್ಕಳಿಗೆ ಯಾವುದು ಆಗ್ತದೆ ಸುಲಭ ಆಗ್ತದೆ ಅದನ್ನು ನಾವು ಕಲಿಸ್ತಾ ಇದ್ದೇವೆ. ತುಂಬ ತಾವು ನೋಡಿದ್ದೀರಿ ಅಲ್ಲೆಲ್ಲ ಶೇಖರಣೆ ಮಾಡಿ ಇಟ್ಟಿದ್ದಾರೆ ಆ ಮಕ್ಕಳು ಮಾಡಿದ್ದನ್ನು. ಅದೇ ರೀತಿ ಇಲ್ಲಿ ತುಂಬ ವಿಶೇಷ ಮಕ್ಕಳು, ಈ ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಅವರಿದ್ದಾರೆ. ಅದಿರ್ಬೋದು ವಾಕ್ಮತ್ತೆ ಶ್ರವಣ ದೋಷವುಳ್ಳ ಮಕ್ಕಳು, ಮಾತಾಡಲಿಕ್ಕೆ ಬರಲ್ಲ, ಕಿವಿ ಕೇಳಲ್ಲ, ಮತ್ತು ನಡಿಲಿಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಅದೇ ರೀತಿ ಅವರದೇ ಆದ ಚಟುವಟಿಕೆಗಳು ಮಾಡಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಕೆಲವರಿಗೆ ಕಣ್ಣು ಕಾಣ್ತಾ ಇಲ್ಲ. ಈ ಎಲ್ಲ ಮಕ್ಕಳು ನಮ್ಮಲ್ಲಿ ಇದ್ದಾರೆ. ಇಲ್ಲಿಗೆ ಬರುವಂಥ ಮಕ್ಕಳು ನಾವು ಯಾರನ್ನು ಸಹ ಹಿಂದೆ ಕಳಿಸಲ್ಲ. ಎಲ್ಲ ಮಕ್ಕಳಿಗೆ ನಾವು ಎಷ್ಟು ನಮ್ಮಿಂದ ಸಹಾಯ ಮಾಡಲಿಕ್ಕೆ, ಚಿಕಿತ್ಸೆ ಕೊಡಲಿಕ್ಕೆ, ಸ್ಪಂದಿಸಲಿಕ್ಕೆ ಸಾಧ್ಯತೆ ಇದೆ, ಎಲ್ಲ ಮಕ್ಕಳಿಗೆ ನಾವು ಬರಮಾಡಿಕೊಂಡು ನಾವು ಅದನ್ನು ಮಾಡ್ತಾ ಇದ್ದೇವೆ. ತುಂಬ ಮಕ್ಕಳು ಕಲಿತಾ ಇದ್ದಾರೆ. ಅದರಲ್ಲಿ ಸಹ ಮೂಲತಃವಾಗಿ ನಾವು ಕಲಿಸುವಂಥದ್ದು ಏನಂದರೆ ಮಕ್ಕಳಿಗೆ ಟಾಯ್ಲೆಟ್ ಟ್ರೈನಿಂಗ್, ಶೌಚಾಲಯಕ್ಕೆ ಹೋಗುವಂಥ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಹುಟ್ಟಿದ ಮಗು ಶೌಚಾಲಯಕ್ಕೆ ಹೋಗಲಿಕ್ಕೆ ಅದು ಹೇಗೆ ಕಲಿಸಬೇಕಾ ಒಂದು ತಾಯಿ ತಂದೆ ಕಲಿಸ್ತಾರೆ. ಇಲ್ಲಿ ಟೀಚರ್ಗಳು, ಆಯಾಗಳು ಮತ್ತು ಎಲ್ಲ ಸಿಬ್ಬಂದಿಗಳು ಇದನ್ನು ಕಲಿಸ್ತಾರೆ. ಅದಕ್ಕೋಸ್ಕರ ನುರಿತ ಆಯಗಳು ಇರ್ಬೋದು, ಟೀಚರ್ಗಳು ಇರ್ಬೋದು, ಅದೇ ರೀತಿ ಸ್ಪೀಚ್ ಮತ್ತು ಹಿಯರಿಂಗ್, ವಾಕ್ ಮತ್ತು ಶ್ರವಣ ದೋಷವುಳ್ಳ ಮಕ್ಕಳಿಗೆ ಸ್ಪೀಚ್ ಕೊಡಲಿಕ್ಕೆ ಥೆರಪಿಸ್ಟ್ಗಳಿದ್ದಾರೆ, ಫಿಸಿಯೋಥೆರಪಿ ಕೊಡಲಿಕ್ಕೆ ಫಿಸಿಯೋಥೆರಪಿಸ್ಟ್ಗಳಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ನಾವು ತರಬೇತಿ ಕೊಡ್ತಾ ಇದ್ದೇವೆ. ಮೂಲತಃವಾಗಿ ನಾನು ಹೇಳಿದ ಪ್ರಕಾರ ಇಲ್ಲಿ ಈ ಮಕ್ಕಳು, ಚಿಕ್ಕ ಮಕ್ಕಳು ಬಂದ ನಂತರ ಅವರಿಗೆ ಶೌಚಾಲಯಕ್ಕೆ ತರಬೇತಿ ಕೊಡುವಂಥದ್ದು. ಯಾಕಂದರೆ ಸಾಧಾರಣ ಒಂದು 75% ಇಲ್ಲಿ ಮಕ್ಕಳು ಡೈಫರ್ಸ್, ಪ್ಯಾಂಪರ್ಸ್ ಧರಿಸ್ತಾರೆ. ಅದನ್ನು ಅಂಡು ಮಾಡಬೇಕಾದ್ರೆ ನಾವು ಈ ಎಲ್ಲ ಆಯಗಳು, ಟೀಚರ್ಗಳು ಅದರಲ್ಲಿ ಥೆರಪಿಗಳಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ. ಮತ್ತು ಮಕ್ಕಳಿಗೆ ಅದನ್ನು ಅದು ಇಲ್ಲದೆ ಜೀವನ ಮಾಡಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಅದೊಂದು ನಾವು ಸಹಾಯ ಮಾಡಿದ ದೊಡ್ಡ ಕಲಿಕೆ. ಅದು ಪೋಷಕರಿಗೆ ಎಷ್ಟೊಂದು ಖುಷಿ ಆಗ್ತದೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ತುಂಬ ಮಕ್ಕಳು ಇಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಇನ್ನು ಕೆಲವು ಮಕ್ಕಳು ಚಾಪೆಯಲ್ಲಿದ್ದ ಮಕ್ಕಳು ಇವತ್ತು ಕೂತ್ಕೊಳ್ಳುವ ಮಕ್ಕಳು ಇವತ್ತು ನಡಿಲಿಕ್ಕೆ ಕಲಿತಾ ಇದ್ದಾರೆ. ಮತ್ತು ಬಾಯಿ ಬಾರದ ಮಕ್ಕಳು, ಕಿವಿ ಕೇಳದ ಮಕ್ಕಳು ಮಾತಾಡಲಿಕ್ಕೆ ಆಗ್ತಾ ಇದೆ. ನೀವು ನೋಡಿದ್ದೀರಿ ಸ್ಪೀಚ್ ಥೆರಪಿ ಅದು ಹೇಗೆ ಕೊಡ್ತಾರಂತ. ಎಲ್ಲ ನಾವು ವ್ಯವಸ್ಥೆ ಮಾಡ್ತಾ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಸಹ ವ್ಯವಸ್ಥೆ ಮಾಡಲಿಕ್ಕೆ ಇದೆ. ನಮ್ಮದೊಂದು ಪ್ರಶ್ನೆ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ಇಂಥ ಒಂದು ಸೌಕರ್ಯವನ್ನು ಮಕ್ಕಳಿಗೆ ಮಾಡಿದ ನಂತರ ಇಲ್ಲಿ ನಮ್ಮ ಈ ಶಾಲೆಯಲ್ಲಿ, ದಯಾ ವಿಶೇಷ ಶಾಲೆಯಲ್ಲಿ ಈ ತರಬೇತಿ ಕೊಟ್ಟ ನಂತರ ಮತ್ತೇನಂತ ಒಂದು ಪ್ರಶ್ನೆ ನಾವು ಕೇಳಿದ್ದೇವೆ. ಅದೇನೆಂದರೆ, ಅವರಿಗೆ ಒಂದು ಜೀವನ ಆಧಾರ ಆಗಲಿಕ್ಕೋಸ್ಕರ ಈ ಮಕ್ಕಳು ಇಲ್ಲಿ ತರಬೇತಿ ಪಡೆದ ನಂತರ ಅವರು ಸುಮ್ಮನೆ ಮನೆಯಲ್ಲಿ ವಾಪಸ್ ಹೋಗಿ ಕೂತ್ಕೊಳ್ಬಾರ್ದು. ಅವರಿಗೆ SSLC ಎಕ್ಸಾಮ್ ಬರೆಯಿಸಿದ ನಂತರ, ಅಥವಾ ಇನ್ನೂ ಕೆಲವು ಮಕ್ಕಳಿದ್ದಾರೆ ವಿಪರೀತ ಅಂಗವೈಫಲ್ಯತೆ ಇರುವ ದಿವ್ಯಾಂಗಸ್ಥರಿದ್ದಾರೆ, ಅವರಿಗೆ ಈ ತರಬೇತಿ ಕೊಡಬೇಕು. ಈ ತರಬೇತಿ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಆರಂಭಿಸಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೊಡ್ತಾ ಇದ್ದೇವೆ. ಈ ಮಕ್ಕಳ ಒಟ್ಟಿಗೆ ಪೋಷಕರಿದ್ದಾರೆ ಮನೆಯಲ್ಲಿ, ಅವರಿಗೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ವಿವಿಧ ಒಂದು ಆರೋಗ್ಯದ ದೃಷ್ಟಿಯಿಂದ ಅದು ಆಗ್ತಾ ಇಲ್ಲ. ಯಾಕೆಂದರೆ ಕೆಲವು ಮನೆಗಳಲ್ಲಿ ನಾವು ನೋಡಿದ್ದೇವೆ ಮೂರು ಮಕ್ಕಳು ಎಲ್ಲ ದಿವ್ಯಾಂಗಸ್ಥರು, ವಿಶೇಷ ಮಕ್ಕಳು. ಕೆಲವೊಂದು ಬಾರಿ ದಿವ್ಯಾಂಗಸ್ಥರು, ವಿಶೇಷ ಮಕ್ಕಳು 3 ಮಕ್ಕಳು ಸಹ ಹೆಣ್ಣು ಮಕ್ಕಳು. ಕೆಲವೊಂದು ಮನೆಯಲ್ಲಿ ಇಬ್ಬರು ಸಹ ದಿವ್ಯಾಂಗಸ್ಥರು, ಇಬ್ಬರು ಸಹ ಗಂಡು ಮಕ್ಕಳೇ. ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ನಾವು ಆಲೋಚನೆ ಮಾಡಬೇಕು, ಆ ತಂದೆ ತಾಯಿಯ ಒಂದು ಮನೋಭಾವ ಯಾವ ರೀತಿಯಲ್ಲಿ ಇರ್ತದೆ ಅಂತ. ಅವರಿಗೆ ಕೌನ್ಸಿಲಿಂಗ್ ತರಬೇತಿ ಎಲ್ಲ ಕೊಟ್ಟು ಆತ್ಮ ಸಮಾಲೋಚನೆ ಎಲ್ಲ ಮಾಡಿ ಧೈರ್ಯ ತುಂಬಿಸಿ ಈ ಮಕ್ಕಳು ಅಭಿವೃದ್ಧಿ ಆಗಿದ್ದನ್ನು ನೋಡಿ ಅವರು ಇವತ್ತು ತುಂಬ ಖುಷಿ ಪಡೋದು ಮಾತ್ರವಲ್ಲದೆ ಅಂಥವರಿಗೆ ಸಹ ಈ ಕೌಶಲ್ಯ ನಾವು ಕಲಿಸ್ತಾ ಇದ್ದೇವೆ. ಆ ಮಕ್ಕಳೊಟ್ಟಿಗೆ ಇವರು ಸಹ ಹೂಗಳನ್ನು ಮಾಡೋದಾ, ಬ್ಯಾಗ್ಗಳನ್ನು ಮಾಡೋದಾ, ವಿವಿಧ ಜ್ಯುವೆಲ್ಲರಿಗಳನ್ನು ಮಾಡೋದಾ, ಅವರಿಗೆ ನಾವು ತರಬೇತಿ ಕೊಟ್ಟು ಅವರಿಗೆ ಮನೆಯಲ್ಲಿ ಸಹ ಮಾಡ್ಬೋದು. ಮತ್ತು ಇಲ್ಲಿ ಆಗುವುದಿಲ್ಲ ಅಂತಾದರೆ, ಅಂಥ ಒಂದು ಸೌಕರ್ಯ ಇಲ್ಲಂತಾದರೆ ನಾವು ಇಲ್ಲಿ ಸಹ ಅವರಿಗೆ ಸೌಕರ್ಯ ಮಾಡಿಸಲಿಕ್ಕೆ ನಮ್ಮ ಮುಂದಿನ ಆಲೋಚನೆ ಇದೆ. ಅದಕ್ಕೋಸ್ಕರ ಈ ಡಿಸೆಂಬರ್ ತಿಂಗಳಲ್ಲಿ 29ನೇ ತಾರೀಕು ಹೋಲಿ ರಿಡೀಮರ್ ಬೆಳ್ತಂಗಡಿ ಚರ್ಚಿನ ವಠಾರದಲ್ಲಿ ಒಂದು ದಯಾ ಫಿಯಸ್ತಾ ಅಂತ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ವಿವಿಧ ಸೆಲೆಬ್ರಿಟಿಗಳು ಬರಲಿಕ್ಕಿದ್ದಾರೆ. ಅದೇ ರೀತಿ ಇಡೀ ದಿವಸ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನೀವು ಅಲ್ಲೇ ಇರ್ಬೋದು. ಅಲ್ಲೇ ಇದ್ದು ನಿಮಗೆ ಎಂಥದ್ದು ದಿನದ ಊಟೋಪಚಾರ ಎಲ್ಲ, ಅದೇ ರುಚಿಕರವಾದ ಊಟ, ಅದೇ ರೀತಿ ವಿವಿಧ ಸ್ಪರ್ಧೆಗಳು ಅಲ್ಲಿ ಇವೆ.
ವಿವಿಧ ಸಂಗೀತ ಕಾರ್ಯಕ್ರಮ ಇದೆ, ಅದರಲ್ಲಿ ನೀವು ಪಾಲ್ಗೊಳ್ಳಬಹುದು. ಅದರಲ್ಲಿ ನೀವು ಸ್ಪರ್ಧೆಯಲ್ಲಿ ಸಹ ಪಾಲ್ಗೊಂಡು ಬಹುಮಾನವನ್ನು ನೀವು ಪಡೆದುಕೊಳ್ಳಬಹುದು. ಅದೇ ರೀತಿ ಆಟೋಟ ಸ್ಪರ್ಧೆಗಳಿವೆ. ಎಲ್ಲ ರೀತಿಯಲ್ಲಿ ಒಂದು ಸಂತೋಷ, ಖುಷಿ ಪಡುವಂಥದ್ದು ಒಂದು ದಿವಸ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಆ ಒಂದು ದಿವಸ ತಾವೆಲ್ಲರೂ ಬಂದು ನಮ್ಮ ಮಕ್ಕಳಿಗೋಸ್ಕರ, ಈ ಮಕ್ಕಳಿಗೆ ಒಂದು ಭವಿಷ್ಯವನ್ನು ರೂಪಿಸಲಿಗೋಸ್ಕರ, ಜೀವನ ಆಧಾರಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿ ಆ ದಿವಸ ಏನೆಲ್ಲ ನೀವು ಖರ್ಚು ಮಾಡ್ತೀರಾ ಅದು ಮಕ್ಕಳಿಗೋಸ್ಕರ ಅಲ್ಲಿ ನಾವು ವ್ಯವಹರಿಸ್ತಾ ಇದ್ದೇವೆ. ಆ ದಿವಸ ನೀವು ಬನ್ನಿ, ಇಡೀ ದಿವಸ ಮಕ್ಕಳಿಗೋಸ್ಕರ ನೀವು ದಿನ ಕಳೆಯಬೇಕಾಗಿ ನಿಮ್ಮಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಮತ್ತು ನಮ್ಮ ಎಲ್ಲ ದಾನಿಗಳಿದ್ದಾರೆ, ವಿವಿಧ ದಾನಿಗಳು ಈ ನಮ್ಮ ಊರಿನಲ್ಲಿ ಇದ್ದಾರೆ, ಬೆಳ್ತಂಗಡಿಯಲ್ಲಿ ಇದ್ದಾರೆ, ಮಂಗಳೂರಲ್ಲಿ ಇದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ಅವರು ನಮಗೆ ಸಹಾಯ ಮಾಡ್ತಿದ್ದಾರೆ. ಈ ಎಲ್ಲ ಮಕ್ಕಳನ್ನು 150ಕ್ಕಿಂತ ಜಾಸ್ತಿ ಮಕ್ಕಳನ್ನು ಪ್ರತಿ ಬೆಳಿಗ್ಗೆ 7 ಗಂಟೆಗೆ ನಮ್ಮ 5 ಬಸ್ಸುಗಳಿವೆ. ಅದು ಅವರವರ ಮನೆಗೆ ಹೋಗಿ ಮಕ್ಕಳನ್ನು, ದಿವ್ಯಾಂಗಸ್ಥರನ್ನು ಅವರನ್ನು ಎತ್ತಿ ಬಸ್ಸಿನ ಸೀಟಿನಲ್ಲಿ ಕೂರಿಸಿ ಬೆಲ್ಟ್ ಎಲ್ಲ ಹಾಕಿಸಿ ಇಲ್ಲಿ ಕರ್ಕೊಂಡು ಬರ್ತಾರೆ. ಅದೇ ರೀತಿ ಮನೆಗಳಿಗೆ ಅಲ್ಲಿ ಅವರನ್ನು ಡ್ರಾಪ್ ಮಾಡ್ತಾರೆ. ಇಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈ ಬೆಳ್ತಂಗಡಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಅದು ಬರ್ತಾರೆ, ಅವರಾಗಿ ಬರಲ್ಲ. ನಮ್ಮ ವೆಹಿಕಲ್, ವಾಹನಗಳು ಹೋಗ್ತವೆ, ಹೋಗಿ ಅವರನ್ನು ಕರ್ಕೊಂಡು ಬರ್ತಾರೆ. ಮತ್ತು ಸಂಜೆ ನಾವು ಡ್ರಾಪ್ ಮಾಡ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಕೆಲವೊಂದು ಮಕ್ಕಳು ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ, ಯಾಕಂದರೆ ಅವರಿಗೆ ಒಂದು ರಸ್ತೆಯ ಅವಕಾಶ ಇಲ್ಲ. ಅಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ, ಈ ಬೆಳ್ತಂಗಡಲ್ಲಿ ಇರ್ಬೋದು, ಚಾರ್ಮಾಡಿ ಘಾಟ್ ಮತ್ತು ಇಲ್ಲಿ ಬೇರೆ ಬೇರೆ ಈ ಕಾಡು ಪ್ರದೇಶದಲ್ಲಿ ಅವರಿಗೆ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ, ವಾಹನ ಹೋಗುವಂಥ ವ್ಯವಸ್ಥೆ ಇಲ್ಲ. ಅಂಥ ಮಕ್ಕಳಿಗೆ ನಾವು ನಿಲ್ಲುವ ವ್ಯವಸ್ಥೆ, ಒಂದು ಹಾಸ್ಟೆಲ್ ಫೆಸಿಲಿಟಿ ಸಹ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಆಗಲಿಕ್ಕೆ ಇದೆ, ಇದು ಬೆಳೀತಾ ಇದೆ. ನಮಗೆ ತುಂಬ ಸಂತೋಷ, ಯಾಕಂದರೆ 8 ವರ್ಷದಲ್ಲಿ ಇದೆಲ್ಲ ಮಾಡಿದ್ದೇವೆ ನಾವು. ಇದು ಸ್ಟಾರ್ಟಿಂಗಲ್ಲಿ ಇಲ್ಲಿ ಏನಿರಲಿಲ್ಲ ಮೇಡಮ್, ಏನಿರಲಿಲ್ಲ. ಇದು ಎಲ್ಲ ಆಗಿದೆ ಊರ ಮಾನ್ಯರಿಂದ, ಅದೇ ರೀತಿ ದೇವರ ಒಂದು ಆಶೀರ್ವಾದದಿಂದ ಇದು ಆಗಿದೆ. ಮತ್ತು ನಮ್ಮ ಎಲ್ಲ ಸ್ಟಾಫುಗಳು ಇಲ್ಲಿ ಇದ್ದಾರೆ, ಸ್ಪೆಷಲ್ ಎಡ್ಯುಕೇಟರ್ಸ್ ಇರ್ಬೋದು, ಮತ್ತು ಅವರಿಗೆ ಒಂದು ಸಹಾಯಕವಾದ ಸಿಬ್ಬಂದಿಗಳಿದ್ದಾರೆ, ಅದೇ ರೀತಿ ವೈದ್ಯಕೀಯ ಸಿಬ್ಬಂದಿಗಳಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ನಾವು ಮಾಡ್ತಿದ್ದೇವೆ. ಹೌದು, ಎಲ್ಲ ಊರ. ಈ ವರ್ಷ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ತು. ಇದು ಎಷ್ಟು ಖುಷಿ ಅನಿಸ್ತದೆ, ಇಷ್ಟೊಂದು ಮಾಡಿದ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತಂಗೆ ಆಯ್ತಲ್ವಾ? ಹೌದು ಮೇಡಮ್, ಸಂತೋಷ ಆಯಿತು. ಯಾಕೆಂದರೆ ಇದೊಂದು ನಾವು ಕೇಳಿ ಪಡೆದಂಥ ಒಂದು ರಾಜ್ಯೋತ್ಸವ ಅವಾರ್ಡ್ ಪ್ರಶಸ್ತಿ ಅಲ್ಲ. ಅವರಾಗಿ ಖುದ್ದು ನೋಡಿ ನಮಗೆ ಕೊಟ್ಟಿದ್ದಾರೆ, ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಮತ್ತೆ ಒಂದು ಹೇಳಬೇಕಂತಾದರೆ, ನಾವು ಈ ಸಮಾಜ ಸೇವೆ ಕಳೆದ 8 ವರ್ಷದಿಂದ ಅಲ್ಲ, ಕಳೆದ 50 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ವಿವಿಧ ಹಳ್ಳಿಗಳಲ್ಲಿ, ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ಶಿಕ್ಷಕರಿಲ್ಲ, ಶಿಕ್ಷಕರನ್ನು ಕೊಡುವಂಥದ್ದು, ಮತ್ತು ಹಿಂದುಳಿದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು, ವಿವಿಧ ಹಳ್ಳಿಗಳಲ್ಲಿ ಜೀವನ ಆಧಾರಕ್ಕೋಸ್ಕರ ನಾವು ದುಡಿತಾ ಬಂದಿದ್ದೇವೆ. ನಮ್ಮ ಸ್ವಸಹಾಯ ಸಂಘಗಳಿವೆ, 50 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಆದರೆ ಕಳೆದ 8 ವರ್ಷದಿಂದ ಈ ಒಂದು ನಮ್ಮ ಸಮಾಜ ಸೇವೆಗೆ, ವಿಶೇಷ ದಿವ್ಯಾಂಗಸ್ಥ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಕೈ ಹಾಕಿದ ನಂತರ ಇದನ್ನು ಗುರುತಿಸಿದ್ದಾರೆ. ಒಂದು ಸಂತೋಷ ಆಗ್ತದೆ. ಇನ್ನೂ ಸಹ ಮುಂದಕ್ಕೆ ಇದು ಇನ್ನೂ ಸಹ ಜಾಸ್ತಿ ಬೆಳೆಯಬೇಕು. ತುಂಬ ಮಕ್ಕಳಿದ್ದಾರೆ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ. 2000 ಜನರಿದ್ದಾರೆ ದಿವ್ಯಾಂಗಸ್ಥರಿದ್ದಾರೆ. ಹೌದು, ಅದರಲ್ಲಿ ಸರಿಸುಮಾರು 800 ಮಕ್ಕಳೇ ಇದ್ದಾರೆ ದಿವ್ಯಾಂಗಸ್ಥರು. ಹಾಗಿರುವಾಗ ನಾವು ಇಲ್ಲಿ ಖಾಲಿ 150 ಮಂದಿಗೆ ಮಾತ್ರ ನಾವು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಇದು ಸಹಾಯವನ್ನು ವಿಸ್ತರಿಸಬೇಕಂತ ನಮ್ಮ ಮನಸ್ಸಿನಲ್ಲಿದೆ. ನಾವು ಮಾಡ್ತಿದ್ದೇವೆ. ಏನಿದ್ರು ಸಹ ಎಲ್ಲರೂ ಹೇಳ್ತಾರೆ ದೇವರ ಕೆಲಸ ಅಂತ. ಸಂತೋಷ ಆಗ್ತಾ ಇದೆ. ಇಲ್ಲಿನ ಈ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಸರ್? ಈಗ ನಾರ್ಮಲ್ ಈಗ SSLC ಎಕ್ಸಾಮ್ ಅಂತ ಹೇಳಿದ್ರೆ ಯಾವ ಥರ ಎಜುಕೇಶನ್ ಸಿಸ್ಟಮ್ ಇರುತ್ತೆ ಇಲ್ಲಿ? ಇಲ್ಲಿ ಪೂರ್ವ ಪ್ರಾಥಮಿಕ, ಅದೇ ರೀತಿ ಪ್ರಾಥಮಿಕ ಶಿಕ್ಷಣ ಆದ ನಂತರ ನಾವು ಕಲಿಸ್ತಾ ಇದ್ದೇವೆ. ಅಂದರೆ ಇಲ್ಲಿ ಶಾಲೆಗಳಲ್ಲಿ ಏನು ಹೇಳ್ತಿದ್ದಾರೆ, ನಾರ್ಮಲ್ ಆಗಿ ಪಠ್ಯಪುಸ್ತಕ, ಪಠ್ಯೇತರ ಪುಸ್ತಕ ಆ ರೀತಿ ನಾವು ಮಾಡಲಿಕ್ಕೆ ಇಲ್ಲಿ ಬರಲ್ಲ. ಈ ಮಕ್ಕಳಿಗೆ ಮೂಲತಃವಾಗಿ ನಾನು ಹೇಳೋದು ಏನಂದರೆ, ಅವರಿಗೆ ಶೌಚಾಲಯದ ಹೋಗುವಂಥದ್ದು, ಶುಚಿತ್ವ ಕಾಪಾಡಿಕೊಳ್ಳುವಂಥದ್ದು, ಮತ್ತು ಕೆಲವೊಂದು ವಿಷಯಗಳು ಅವರಾಗಿ ಮಾಡುವಂಥ, ಅವರಾಗಿ ಊಟ ಮಾಡುವಂಥ, ಅವರಾಗಿ ಬಟ್ಟೆ ಧರಿಸುವುದು, ಅವರಾಗಿ ಸ್ವಲ್ಪ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸುವಂಥದ್ದು, ಈ ರೀತಿ ನಾವು ಕಲಿಸಬೇಕಾಗ್ತದೆ. ತದನಂತರ ಅವರಿಗೆ ಸ್ವಲ್ಪ ಅಕ್ಷರ ಜ್ಞಾನ, ಮತ್ತೇನು ಕೆಲವರಿಗೆ ಮಕ್ಕಳಿಗೆ ಸ್ವಲ್ಪ ಅಕ್ಷರ ಜ್ಞಾನ ಬಂದ ನಂತರ ಅವರಾಗಿ ಖುದ್ದಾಗಿ ಬರೀಲಿಕ್ಕೆ ಬರಲ್ಲ SSLC ಎಕ್ಸಾಮ್. ನಾವೇನು ಮಾಡ್ತೇವೆ ಅಂದರೆ, ಈ ಸರ್ಕಾರಿ ಶಾಲೆಗಳಲ್ಲಿ, ಹೈಸ್ಕೂಲ್ಗಳಲ್ಲಿ 9ನೇ 8ನೇ ತರಗತಿಯ ಮಕ್ಕಳಿಗೆ ಅವರಿಗೆ ಒಂದು ಟ್ಯೂಷನ್ ಎಲ್ಲ ಕೊಟ್ಟು ಈ ಮಕ್ಕಳಿಗೋಸ್ಕರ ಒಟ್ಟಿಗೆ ಕೂತ್ಕೊಂಡು ಬರೆಯುವ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಅದರಿಂದಾಗಿ ಸರಿಸುಮಾರು ಒಂದು 26 ಮಂದಿ ಈ 8 ವರ್ಷದಲ್ಲಿ SSLC ಎಕ್ಸಾಮ್ ಬರೆದಿದ್ದಾರೆ. ಈ ವರ್ಷ 6 ಮಂದಿ ಬರೀತಾ ಇದ್ದಾರೆ. ಆಗ SSLC ಸರ್ಟಿಫಿಕೇಟ್ ಆದ ನಂತರ ಅವರಿಗೆ ಒಂದು ಖುಷಿ
ಪಡುವುದು ಮಾತ್ರವಲ್ಲದೆ ಒಂದು ಆತ್ಮಸ್ಥೈರ್ಯ ಹೆಚ್ಚಾಗ್ತದೆ. SSLC ಎಕ್ಸಾಮ್ ಬರೆದಿದ್ದೇನೆ, ನಾನು ಪಾಸ್ ಆಗಿದ್ದೇನೆ ಅಂತ ಆ ರೀತಿ. ಸರ್, ಇನ್ನೊಂದು ಇಲ್ಲಿ ವಯೋಮಿತಿ ಇದೆಯಾ? ಇಷ್ಟು ವರ್ಷದ ಮಕ್ಕಳಿಂದ ಹಿಡಿದು ಇಷ್ಟು ವರ್ಷಗಳ ಮಕ್ಕಳವರೆಗೆ ಬರಬೇಕು ಅಂತ ವಯೋಮಿತಿ ಇದೆಯಾ, ಹೇಗೆ ಅಂತ? ಹೌದು, ವಯೋಮಿತಿ ಅಂದರೆ ಇಷ್ಟ ತನಕ ನಾವು ಒಂದು 24 ವರ್ಷ ತನಕ ಮಕ್ಕಳನ್ನು ನಾವಿಲ್ಲಿ ಸೇವೆ ಕೊಡ್ತಾ ಇದ್ದೇವೆ, ತರಬೇತಿ ಕೊಡ್ತಾ ಇದ್ದೇವೆ. ತದನಂತರ ಅವರಿಗೆ ಮನೆಯಲ್ಲಿ ಒಂದು ಕಸುಬುಗಳನ್ನು, ವಿವಿಧ ಕೌಶಲ್ಯಗಳನ್ನು ಮಾಡಿಸುವಂಥದ್ದು, ಅದು ಸಹ ವ್ಯವಸ್ಥೆ ಮಾಡಲಿಕ್ಕೆ ಇದೆ. ಅದು ಇಲ್ಲಂತ ಆದರೆ ಇಲ್ಲಿಯೇ ಒಂದು ಅವರಿಗೆ ಒಂದು ಸೌಕರ್ಯ ಒದಗಿಸಿ ಮಾಡುವಂಥ ಸಹ ವ್ಯವಸ್ಥೆ ನಾವು ಕೈ ಹಾಕ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ. ಇಲ್ಲಿ ಕ್ಲಾಸ್ ವೈಸ್ ಹೇಗೆ ನೀವು ಡಿವಿಷನ್ ಮಾಡ್ತೀರಾ ಅಂತ? ಇದು ಕ್ಲಾಸ್ ವೈಸ್ ಅಂದರೆ ಪ್ರೈಮರಿ ಮತ್ತು ಹೈಯರ್, ಪೋಸ್ಟ್ ಪ್ರೈಮರಿ, ಹೈಯರ್ ಪ್ರೈಮರಿ ಮತ್ತು ಸೆಕೆಂಡರಿ, ಆ ಥರ ಎಲ್ಲ ನಾವು ಮಾಡ್ತಾ ಇದ್ದೇವೆ. ತದನಂತರ SSLC ಎಕ್ಸಾಮ್ ಬರೆಯುವಂಥ, ತದನಂತರ ಕೌಶಲ್ಯ ತರಬೇತಿ ಮಾಡ್ತಿದ್ದೇವೆ. ಮುಖ್ಯವಾಗಿ ಇಲ್ಲಿ ಈ ದೇವರ ಮಕ್ಕಳು ಅಂತ ಕರೆಯುವಂತಹ ದಿವ್ಯಾಂಗಸ್ಥರಿಗೆ ಮುಂದಿನ ಜೀವನದಲ್ಲಿ ಅವರು ಯಾರಿಗೂ ಹೊರೆಯಾಗಬಾರದು, ಅವರ ಒಂದು ಸ್ವಾವಲಂಬಿ ಬದುಕನ್ನು ನಡೆಸೋಕ್ಕಂತಹ ಎಲ್ಲಾ ತರಬೇತಿಯಲ್ಲಿ ಕೊಡಲಾಗ್ತಾ ಇದೆ. ನಿಜ ಕೂಡ ಇಲ್ಲಿರುವಂತಹ ಎಲ್ಲಾ ತರಬೇತಿದಾರರಾಗಿರ್ಬೋದು, ತರಬೇತಿ ಕೊಡುವಂತವರಾಗಿರ್ಬೋದು, ಆ ಸ್ಟಾಫ್ಗಳಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಅನ್ನ ಹೇಳ್ತಾ, ಕ್ಯಾಂಪಸ್ ಆದಿತ್ಯ ಶೆಟ್ಟಿ ಬಣಜ ಜೊತೆ ಶ್ರೇಯ ಶೆಟ್ಟಿ, ಸುದ್ದಿ ನ್ಯೂಸ್, ಲೈಲಾ.